ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಕೀರ್ತನೆ 126 2ನೇ ವಾಕ್ಯ ಈ ರೀತಿ ಹೇಳುತ್ತೆ, ಉಕ್ಕಿತಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಉಕ್ಕಿತಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಎಂಥ ಮಹತ್ ಕಾರ್ಯಗಳನ್ನು ಬೆಸಗಿದನ ಪ್ರಭು, ಇವರ ಪರತೆ. ಯಾವಾಗ ಗೊತ್ತಾ ನಮ್ಮ ಮುಖದಲ್ಲಿ ಮುಖ ತುಂಬ ನಗು ಉಂಟಾಗೋದು? ದೇವರು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು, ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವಾಗ ನಮ್ಮ ಮುಖ ತುಂಬ ನಗು, ನಮ್ಮ ಬಾಯಿ ತುಂಬ ಹರ್ಷಗೀತೆ. ನೋಡಿ, ನಮಗೆ ಏನಾದರೂ ಜೀವನದಲ್ಲಿ ಅದ್ಭುತಗಳು ಸಂಭವಿಸಿದಾಗ, ತುಂಬ ಖುಷಿಯಲ್ಲಿರುವಾಗ ನಾವು ಯಾವಾಗಲೂ ಬಾಯಿ ತುಂಬ ನಗ್ನಗ್ತಾ ಹೇಳ್ತೀವಿ, ಹಿಂಗಾಯ್ತು, ಹಂಗಾಯ್ತು, ಅದಾಯಿತು, ಇದಾಯಿತು. ಆಗ ನಮ್ಮ ಬಾಯಲ್ಲಿ ಯಾವಾಗಲೂ ಸಂತೋಷವಾದ ಹರ್ಷಗೀತೆ, ಅಂದರೆ ಸಂಭ್ರಮದ ಗೀತೆಗಳು ಉಕ್ಕಿ ಹರಿತಾ ಇರ್ತದೆ. ನಾವು ಒಬ್ಬರೇ ಏನಾದರೂ ಕೆಲಸ ಮಾಡುವಾಗ ಕೂಡ ಏನಾದರೂ ಗೊಣಗುಟ್ಟುತ್ತಾ ನಾವು ಕೆಲಸ ಮಾಡ್ತೀವಿ. ಆದರೆ ನಮ್ಮ ಜೀವನದಲ್ಲಿ ದುಃಖಗಳಿರುವಾಗ ನಮಗೆ ಅದನ್ನು ಮಾಡೋಕ್ಕೆ ಆಗಲ್ಲ. ಎಷ್ಟು ತನಕ ನಮ್ಮ ಭಾರಗಳನ್ನು ನಾವು ಹೊತ್ತುಕೊಳ್ತೀವೋ ಪ್ರಿಯರೇ, ನಮ್ಮಿಂದ ಖಂಡಿತವಾಗಿಯೂ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೇಳ್ತೀನಿ, ಈಗ ಒಂದು ಗ್ಲಾಸಲ್ಲಿ ನಾವು ನೀರು ತಗೊಂಡಿದ್ದೀವಿ. ಓಕೆ, ಒಂದು ಗ್ಲಾಸ್ ತುಂಬ ನೀರು ತಗೊಂಡಿದ್ದೀವಿ. ಒಂದು ಕೈಯಲ್ಲಿ ನಿಂಬೆಹಣ್ಣು ಅರ್ಧ ಪೀಸ್ ಮಾಡಿದ್ದೀವಿ. ಇದು ನೀರು, ಅರ್ಧ ಪೀಸ್ ಮಾಡಿದ ನಿಂಬೆಹಣ್ಣು ನಾವು ಸ್ಕ್ವೀಸ್ ಮಾಡಿದ್ದೀವಿ. ಈ ಗ್ಲಾಸಲ್ಲಿರುವ ನೀರಿಗೆ ನಾವು ನಿಂಬೆಹಣ್ಣು ಹಿಂಡಿದ್ದೀವಿ, ಕಲಿಸ್ತೀವಿ. ಆಗ ನೀರು ಮತ್ತು ನಿಂಬೆ ರಸ ಏನಾಗುತ್ತೆ, ಮಿಕ್ಸ್ ಆಗಿ ಬಿಡುತ್ತೆ. ಬೇರ್ಪಡಿಸೋಕ್ಕಾಗುತ್ತಾ? ಈಗ ಹುಳಿ ಯಾವುದು, ನೀರು ಯಾವುದು ನಮಗೆ ಗೊತ್ತಾಗುತ್ತಾ? ಇಲ್ಲ ತಾನೆ. ಅದೇ ರೀತಿಯಲ್ಲಿ ಯಾವಾಗ ನಾವು ಯೇಸುವಲ್ಲಿಗೆ ನಮ್ಮ ಭಾರಗಳನ್ನೆಲ್ಲ ಕೊಟ್ಟು ನಾವು ಯೇಸುವಲ್ಲಿ ಲೀನವಾಗ್ತೀವೋ, ಯೇಸುವಲ್ಲಿ ಒಂದಾಗ್ತೀವೋ, ಯೇಸುವಲ್ಲಿ ಐಕ್ಯಗೊಳ್ತೀವೋ, ನಮಗೆ ಯಾವ ತೊಂದರೆಗಳು ಕೂಡ ನಮ್ಮದು ಅಂತ ನಮಗೆ ಅನಿಸಲ್ಲ. ಏಕೆಂದರೆ ಅದನ್ನು ನಾವು ಸಂಪೂರ್ಣವಾಗಿ ಯೇಸುವಿಗೆ ವಹಿಸಿಕೊಟ್ಟಾಗ, ಅವರು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವಾಗ ನಮ್ಮ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. 126ನೇ ಕೀರ್ತನೆ 3ನೇ ವಾಕ್ಯ ಹೇಳುತ್ತೆ, ಪ್ರಿಯರೇ, ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ, ಎಂತಲೇ ನಾವಾನಂದ ಭರಿತರಾಗುವುದು ಉಚಿತ. ದೇವರು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದು ಖಚಿತ, ಖಂಡಿತ. ಎಂತಲೇ ನಾವು ಆನಂದ ಭರಿತವಾಗುವುದು ಉಚಿತ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವರು ತೆನೆಗಳನ್ನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಈಗ ರೈತರು ನೋಡಿ, ಬೀಜ ಬಿತ್ತುವಾಗ ಯಾರು ಸಂತೋಷವಾಗಿ ಇರಲ್ಲ ಹೆಚ್ಚಿನವರು. ಏಕೆಂದರೆ ಸಾಲ ಸೋಲ ಮಾಡಿ, ನಮ್ಮ ಯೇಸು ಸ್ಪರ್ಶ ಟೀಮಲ್ಲಿ ನಮ್ಮ ಜೊತೆ ಇರುವ ಒಬ್ಬ ಹುಡುಗ ಇದ್ದಾನೆ, ಸತ್ಯ ಅಂತ. ಡ್ರೈವಿಂಗ್ ಎಲ್ಲ ಕೂಡ ಅವನೇ ನೋಡ್ಕೊಳ್ತಾನೆ. ಎಲ್ಲ ವಿಷಯ ಕೂಡ ಬುಕ್ಸ್ ಕೊಡೋದು, ಅದು ಇದು ಎಲ್ಲ ನಮ್ಮ ಟೀಮಲ್ಲಿ ಒಂದು ಅಂಗವಾಗಿರ್ತಾನೆ. ಅವನು ಹೇಳ್ತಾನೆ, ಅಕ್ಕ ನಾವು ಅವರಿಗೆ ಸ್ವಲ್ಪ ಹೊಲ ಎಲ್ಲ ಇದೆ, ಅವರು ಬಿತ್ತುವಾಗ ಏನಾದರೂ ಲೋನ್ ಗೀನ್ ಮಾಡಿ, ಸಾಲ ಗೀಲ ಮಾಡಿ ಹಾಗೆಲ್ಲ ಬಿತ್ತೋದು ಬೀಜ. ಆದರೆ ತೆನೆ ಬರ್ತದಲ್ಲ, ಗೋಧಿಯ ತೆನೆ ಬರ್ತದಲ್ಲ, ಜೋಳದ ತೆನೆ ಬರ್ತದಲ್ಲ, ಏನು ಖುಷಿ ಗೊತ್ತಾ ಅಕ್ಕ. ನಾವು ಇವತ್ತು ಕೊಯ್ಲು ಮಾಡ್ತೀವಿ ಅಕ್ಕ, ನಮಗೆ ಫುಲ್ ಗದ್ದೆ, ಫುಲ್ ಹೊಲ, ಗೋಧಿ ಬಂದ್ಬಿಟ್ಟಿದೆ, ಜೋಳ ಬಂದ್ಬಿಟ್ಟಿದೆ, ನಾವು ಈಗ ಕೊಯ್ತೀವಿ ಅಕ್ಕ. ಫುಲ್ ಖುಷಿ ಅವನಿಗೆ. ಕಾಲ್ ಮಾಡಿ ಕೇಳೋದು, ಎಷ್ಟು ಬಂತು, ಎಷ್ಟು ಮೂಟೆ ಬಂತು, ಎಷ್ಟು ಕ್ವಿಂಟಲ್ ಬಂತು, ಎಷ್ಟಕ್ಕೆ ಮಾರ್ತಾ ಇದ್ದೀವಿ, ಎಷ್ಟು ಸಿಗ್ಬೋದು, ಫುಲ್ ಖುಷಿ ಅವನಿಗೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪ್ರಿಯರೇ, ಅಳುತ್ತಾ ಬಿತ್ತುವವನು ನಗುತ್ತಾ ಕೊಯ್ಯುವನು. ನಾವು ಏನು ಕೆಲಸ ಮಾಡುವಾಗಲೂ ತುಂಬ ಶ್ರಮ ವಹಿಸಿ ನಾವು ಮಾಡ್ತೀವಿ. ತುಂಬ ದುಃಖದಲ್ಲಿ, ನೋವಿನಲ್ಲಿ, ನಿರಾಶೆಯಲ್ಲಿ, ಸೋಲಿನಲ್ಲಿ ಮಾಡ್ತೀವಿ. ಅದು ಜಯಪ್ರದವಾದಾಗ
ಫಲಪ್ರದವಾದಾಗ ನಮ್ಮ ಮುಖದಲ್ಲಿ ಒಂದು ಆನಂದ ಸಿಗುತ್ತೆ. ಆ ಆನಂದ ಸಿಗಬೇಕಾದ್ರೆ, ನಮಗೆ ಜಯ ದೊರಕಬೇಕಾದ್ರೆ 1 ಪೇತ್ರ 5:7 ಹೇಳುತ್ತೆ, ಇಹಲೋಕದ ಚಿಂತಾಭಾರಗಳನ್ನು ನನಗೆ ವಹಿಸಿಕೊಡು, ನಾನು ಹೊತ್ತುಕೊಳ್ಳುತ್ತೇನೆ. ಏನು ಮಾಡಬೇಕು? ನಮ್ಮೆಲ್ಲ ಚಿಂತೆಗಳು ನಾವು ಮೂಟೆ ಕಟ್ಟಿ ಇಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಯೇಸುವಿಗೆ ಕೊಡಬೇಕಂತೆ. ಏನು ಮಾಡಬೇಕು? ಯೇಸುವಿಗೆ ಕಂಪ್ಲೀಟ್ ಆಗಿ, ಅರ್ಧ ಲೋಕ ಅರ್ಧ ಯೇಸು ಅಲ್ಲ, ಕಂಪ್ಲೀಟ್ ಆಗಿ ಯೇಸುವಿನ ಕರಗಳಿಗೆ ಕೊಟ್ಟಾಗ, ನಾವು ಅಳುತ್ತಾ ಬಿತ್ತುವಾಗ ಅಳುತ್ತಾ ಯೇಸುವಿನ ಕರಗಳಿಗೆ ಕೊಡ್ತೀವಿ. ಯೇಸಪ್ಪ, ಸಾಕಾಗಿ ಹೋಯ್ತು ಸ್ವಾಮಿ, ಈ ಟ್ಯಾಬ್ಲೆಟ್ ನುಂಗಿ ಸಾಕಾಯ್ತು ಯೇಸುವೆ, ಈ ರೋಗ ಸಾಕಾಗಿ ಹೋಯ್ತು ಯೇಸುವೆ, ಈ ಸಾಲ ಸಾಕಾಗಿ ಹೋಯ್ತು ಯೇಸುವೆ, ಈ ಕಷ್ಟ ಸಾಕಾಗಿ ಹೋಯ್ತು ಯೇಸುವೆ, ಈ ನೋವು ನಿರಾಶೆ ಸೋಲು ಸಾಕಾಗಿ ಹೋಯ್ತು ಯೇಸುವೆ. ನಾವು ನೋವು ಪಡ್ತಾ ಅಳ್ತಾ ಯೇಸುವಿನ ಕರಗಳಿಗೆ ಕೊಡ್ತೀವಿ. ಆದರೆ ಯೇಸು ಅದನ್ನು ತೆಕ್ಕೊಂಡು ಕಂಪ್ಲೀಟಾಗಿ ಸೊಲ್ಯೂಷನ್ ಕೊಡ್ತಾರೆ, ಬಿಡುಗಡೆ ಮಾಡ್ತಾರೆ ಪ್ರಿಯರೇ. ಅವರಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಒಂದು ನುಡಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿದ ಸರ್ವೇಶ್ವರನಿಗೆ ನನ್ನ ನಿನ್ನ ಈ ಅಲ್ಪ ಪ್ರಾಬ್ಲಮ್ ಏನು ಲೆಕ್ಕಕ್ಕೆ ಇಲ್ಲ ಪ್ರಿಯರೇ, ಅದು ಲೆಕ್ಕಕ್ಕೆ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಾವು ಏನು ಮಾಡ್ತಿದ್ದೀವಿ ಅಂದರೆ, ಇವತ್ತು ದೇವರ ಕೈಗೆ ಕೊಡದೆ ಮನುಷ್ಯರ ಹಿಂದೆ ಓಡ್ತಾ ಇದ್ದೀವಿ. ಅಲೋ ಫಾದರ್, ಅಲೋ ಸಿಸ್ಟರ್, ಅಲೋ ಬ್ರದರ್, ನನಗೆ ಹಿಂಗಾಗಿದೆ, ನನಗೆ ಹಂಗಾಗಿದೆ, ನನಗೆ ಅದಾಗಿದೆ, ನನಗೆ ಇದಾಗಿದೆ ಅಂತ ಮನುಷ್ಯರ ಹಿಂದೆ ಓಡ್ತಾ ಇದ್ದೀವಿ ನಾವು. ಅದು ರಾಂಗ್. ದೇವರ ಹಿಂದೆ ಓಡಿ, ಯೇಸುವಿನ ಹಿಂದೆ ಓಡುವ ನಾವು. ಯೇಸುವಿನ ಹಿಂದೆ ಓಡುವಾಗ ಅವರು ಹದ್ದಿನಂಥ ಹೊಸ ಯೌವನವನ್ನು ನಮಗೆ ಮರಳಿ ಕೊಡ್ತಾರೆ. ಜಿಂಕೆಯಂತೆ ಓಡಲಿಕ್ಕೆ ನಮ್ಮ ಕಾಲುಗಳನ್ನು ಬಲಪಡಿಸ್ತಾರೆ. ನಾವು ಸದಾ ನಮ್ಮ ಅದರದಲ್ಲಿ ಹೃದಯದಲ್ಲಿ ಸ್ತುತಿಗಾನವನ್ನು ಇಡ್ತಾರೆ. ಅವರ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಕಣ್ಮಣಿಯಂತೆ ನಮ್ಮನ್ನು ಕಾಪಾಡ್ತಾರೆ. ಬೆನ್ನತ್ತಿ ಪ್ರೀತಿ ಮಾಡ್ತಾರೆ. ಅವರ ಹೆಗಲ ಮೇಲೆ ನಮ್ಮನ್ನು ಹೊತ್ತು ತಿರುಗುತ್ತಾರೆ. ಕರ್ತನಲ್ಲಿ ನಾನಿರುವಾಗ ಕೊರತೆ ಪಡನು. ಅವರು ನನ್ನನ್ನು ಹಸಿರಿಗಾವಲಲ್ಲಿ ತಂಗಿಸ್ತಾರೆ. ತಿಳಿಗೊಳಗಳ ಬಳಿಯ ನನ್ನನ್ನು ಕರೆದೊಯ್ತಾರೆ. ಯಾವಾಗ ಅಂತ ಹೇಳಿದರೆ, ನೀವು ಯೇಸುವಿಗೆ ಕಂಪ್ಲೀಟ್ ಆಗಿ ನನ್ನನ್ನು, ನಿಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ನಾವು ವಹಿಸಿ ಕೊಟ್ಟಾಗ ಯೇಸು ಅದನ್ನು ಹೊತ್ತುಕೊಳ್ಳುತ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸಿಂಹದ ಗುಹೆಯಲ್ಲಿ ದಾನಿಯೇಲ ಅಳ್ತಾ ಕೂತಿರ್ಲಿಲ್ಲ. ಸಿಂಹದ ಗುಹೆಯಲ್ಲಿ ದಾನಿಯೇಲ ಅಳ್ತಾ ಕೂತಿರ್ಲಿಲ್ಲ. ಹಸಿದ ಸಿಂಹ ನನ್ನನ್ನು ಈಗ ತಿಂದು ಬಿಡ್ತದಲ್ಲ, ನಾನೇನು ಮಾಡಲಿ ಅಂತ ಅವನು ಅಳ್ಳಿಲ್ಲ. ಬದಲಾಗಿ ಅವನು ಪ್ರಾರ್ಥನೆ ಮಾಡ್ದ. ನನ್ನ ಯೇಸುವಿಗೆ, ನನ್ನ ದೇವರಿಗೆ, ನನ್ನನ್ನು ಸೃಷ್ಟಿ ಮಾಡಿದ ನನ್ನ ಅಪ್ಪನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ದಾನಿಯೇಲನಿಗೆ ಗೊತ್ತಿತ್ತು. ಯಾವ ವ್ಯಕ್ತಿಗೆ ಪ್ರಾರ್ಥನೆಯ ಶಕ್ತಿ ಗೊತ್ತಿದೆಯೋ ಅವನ ಜೀವನದಲ್ಲಿ ಏನು ಬಂದ್ರು ಸೋತು ಹೋಗೋದೇ ಇಲ್ಲ ಪ್ರಿಯರೇ. ನಿನ್ನ ಗಂಡ ನಿನಗೆ ಮೋಸ ಮಾಡ್ಬೋದು, ನಿನ್ನ ಹೆಂಡತಿ ನಿನ್ನ ಮೋಸ ಮಾಡ್ಬೋದು, ನಿನ್ನ ಹೆತ್ತವರು ನಿನ್ನನ್ನು ಕೈ ಬಿಡ್ಬೋದು, ನಿನ್ನ ಮಕ್ಕಳು ನಿನ್ನನ್ನು ಕೈ ಬಿಡ್ಬೋದು, ನಿನ್ನ ಬಂಧು ಮಿತ್ರಾದಿಗಳು ನಿನ್ನನ್ನು ದೂರ ತಳ್ಳಿ ಬಿಡ್ಬೋದು. ಆದರೆ ಹೆತ್ತವರು ತೊರೆದರೂ ಕರ್ತ ನಿನ್ನನ್ನು ಪೊರೆಯುತ್ತಾನೆ. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನನ್ನ ಸಹಾಯ ಎತ್ತನಿಂದ, ನನ್ನ ಸಹಾಯ ಪರಲೋಕದಿಂದ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಆ ಪರಲೋಕದ ತಂದೆಯ ಸ್ವರ್ಗೀಯ ಒಡೆಯ ನಮ್ಮ ಅಪ್ಪ ಅವರು, ನಮ್ಮ ಡ್ಯಾಡಿ ಅವರು, ನಮ್ಮ ಮಮ್ಮಿ ಅವರು ಅದಕ್ಕಿಂತ ಮಿಗಿಲಾದವರು. ಯೇಸು ಹೇಳ್ತಾರೆ, ನಾನು ಕೊಡುವ ಆನಂದ ನಿರಂತರವಾದ ಆನಂದ. ಅದು ಯಾರಿಂದಲೂ ಕಿತ್ತುಕೊಳ್ಳಕ್ಕಾಗಲ್ಲ ಪ್ರಿಯರೇ. ಯೇಸು ಕೊಡೋದು ಆನಂದ, ಸಂತೋಷ, ಸಮೃದ್ಧಿ, ಅಭಿಷೇಕ ಎಲ್ಲವೂ ನಿರಂತರವಾದುದು, ಅದು ಶಾಶ್ವತವಾದುದು. ಏಕೆಂದರೆ ಯೇಸು ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ, ಸುಳ್ಳು ಪ್ರೇಮದಿಂದ ಅಲ್ಲ, ಟೈಮ್ ಪಾಸ್ ಪ್ರೇಮದಿಂದ ಅಲ್ಲ. ಹಾಗಾಗಿ ಯೇಸುವಿನಿಂದ ಓಡಿ, ಯೇಸುವಿಲ್ಲೇ ಆಯ್ಕೆಗೊಳ್ಳಿ, ಅವರ ಕೈ ಹಿಡ್ಕೊಳ್ಳಿ. ಒಂದೊಂದು ನಿಮಿಷವೂ ಮಾತಾಡಿ ಅವರ ಹತ್ರ. ಅಪ್ಪ ಯೇಸುವೆ, ನಾನು ನಿನ್ನ ಮಗಳು ಸ್ವಾಮಿ, ನಾನು ನಿನ್ನ ಮಗ ಯೇಸುವೆ, ಬಳಲ್ತಾ ಇದ್ದೀನಿ, ನೋವು ಪಡ್ತಾ ಇದ್ದೀನಿ, ದುಃಖಿಸ್ತಾ ಇದ್ದೀನಿ, ಕೊರಗ್ತಾ ಇದ್ದೀನಿ, ಸಾಧ್ಯವಾಗ್ತಾ ಇಲ್ಲ ಸ್ವಾಮಿ, ಹೇಳಿ ಯೇಸು ಹತ್ರ. ಅವರಿಗೆಲ್ಲ ಗೊತ್ತುಂಟು. ಯೇಸು ಹೇಳ್ತಾರೆ, ದೇವರು ವಾಕ್ಯ ಹೇಳ್ತೆ, ಯೆರೆಮೀಯ 1:5 ತಾಯಿಯ ಗರ್ಭದಲ್ಲಿ ನಿನ್ನನ್ನು ಸೃಷ್ಟಿ ಮಾಡುವ ಮೊದಲೇ ನನ್ನ ಕಣ್ಣು ನಿನ್ನನ್ನು ನೋಡಿತು. ತಾಯಿಯ ಗರ್ಭದಲ್ಲಿ ತಾಯಿಯ ಅಂಡಾಣು ತಂದೆಯ ವೀರ್ಯಾಣು ಒಂದು ಸೇರಿ ನಾವು ಜೀವ ರೂಪಗೊಳ್ಳುವ ಮೊದಲೇ ದೇವರಿಗೆ ನನ್ನ ಬಗ್ಗೆ ಒಂದು ಒಳ್ಳೆ ಆಲೋಚನೆ ಇತ್ತು. ನನ್ನನ್ನು ಅವರು ನೋಡಿದ್ರು.
139ನೇ ಕೀರ್ತನೆ ಹೇಳುತ್ತೆ, ನೀನು ಗುಪ್ತವಾಗಿ ತಾಯಿಯ ಗರ್ಭದಲ್ಲಿ ಬೆಳೀತಾ ಇರುವಾಗ, ನಿನ್ನ ಒಂದೊಂದು ಅಂಗಾಂಗಗಳು ಸೃಷ್ಟಿಸಲ್ಪಡುತ್ತಿರುವಾಗ ನಾನು ನಿನ್ನನ್ನು ವೀಕ್ಷಿಸಿದೆ. ನೀನು ಆಕಾಶದ ಮೇಲೆ ಹಾರ್ತಾ ಇದ್ರು, ಪಾತಾಳದ ಕೆಳಗೆ ಉದುಗುತ್ತಾ ಇದ್ರು, ನನ್ನ ಕಣ್ಣು ನಿನ್ನನ್ನು ನೋಡಿದೆ. ಅಷ್ಟು ನಮ್ಮನ್ನು ಬೆನ್ನತ್ತಿ ಪ್ರೀತಿ ಮಾಡುವ ದೇವರು ನಮ್ಮ ದೇವರು. ಅವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಯಾಕೆ ಚಿಂತೆ ಮಾಡ್ತೀಯ? ಯಾಕೆ ಕಳವಳ ಪಡ್ತೀಯ? ದೇವ್ರ ವಾಕ್ಯ ಹೇಳುತ್ತೆ ಬೈಬಲಲ್ಲಿ 366 ಸಲ, ಹೆದರ್ಬೇಡ, ಭಯಪಡಬೇಡ, ಹಂಚಬೇಡ, ನಾನು ನಿನ್ನ ದೇವರು, ನಾನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರು, ನಾನಿದ್ದೀನಿ ನಿನ್ನ ಜೊತೆಗೆ, ನಾನು ನಿನ್ನನ್ನು ಕೈ ಹಿಡಿದು ನಡೆಸ್ತೀನಿ. ಎಂಥ ಪ್ರೀತಿ ನೋಡಿ. ನೀ ನನಗೆ ಅಮೂಲ್ಯನು, ಪರಮಪ್ರಿಯನು, ಘನವಂತನು, ನಿನ್ನನ್ನು ತಾಕಿದವನು ನನ್ನ ಕಣ್ಣುಗುಡ್ಡೆಯನ್ನು ತಾಕಿದಂತೆ. ಇಷ್ಟು ಪ್ರೀತಿ ಈ ಪ್ರಪಂಚದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಿಜವಾಗಿ ಮಾಡ್ತಾರಾ? ಖಂಡಿತವಾಗಿ ಇಲ್ಲ. ನನಗೆ ಕೆಲವು ಕಾಲ್ಸ್ ಬರುತ್ತೆ, ಸಿಸ್ಟರ್ ತುಂಬ ವರ್ಷದಿಂದ ನಾನು ಪ್ರೀತಿ ಮಾಡ್ತಾ ಇದ್ದೆ, ಆದರೆ ಅವ್ರು ನನ್ನನ್ನು ಕೈ ಬಿಟ್ಬಿಟ್ರು ಸಿಸ್ಟರ್, ಏನು ಮಾಡಲಿ? ಏನು ಮಾಡೋಕ್ಕಾಗಲ್ಲ. ತುಂಬ ಮಂದಿ ಹೀಗೆ ಕೇಳ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಮನುಷ್ಯರು ಥರನೇ ಚಿಂತೆ ಮಾಡೋದು. ದೇವರು ಮಾತ್ರ ದೇವರಾಗಿ ಚಿಂತೆ ಮಾಡಲಿಕ್ಕೆ ಸಾಧ್ಯ. ಅವರು ಅವತ್ತಿಗೂ ದೇವರು, ಇವತ್ತಿಗೂ ದೇವರು. ಅವತ್ತಿಗೂ ಅವರು ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು, ಇವತ್ತಿಗೂ ಅವರು ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು. ಅವರು ಬದಲಾಗದ ದೇವರು. ಅವರಲ್ಲಿ ಹೊಸತನ ಹುಟ್ಟಿಕೊಳ್ಳುತ್ತೆ. ಅವರ ಕರುಣೆಯಿಂದ ನಾನು ನೀವು ಇವತ್ತು ಬದುಕಿದ್ದೀವಿ. ನಾನು ನೀವು ಇವತ್ತು ಬದುಕಿದ್ರೆ ಅದು ಸರ್ವೇಶ್ವರನ ಕರುಣೆಯಿಂದ. ನನಗೆ ನಿನಗೆ ಆಸ್ತಿ ಸಂಪತ್ತು ಎಲ್ಲವೂ ಸರ್ವೇಶ್ವರನೇ. ನಮ್ಮ LIC ಪಾಲಿಸಿ ಎಲ್ಲವೂ ಸರ್ವೇಶ್ವರನೇ. ಅವರಿಗೆಲ್ಲ ಗೊತ್ತು ಪ್ರಿಯರೇ. ಅವರಿಗೆ ಸಮರ್ಪಿಸಿ ಎಲ್ಲ ನೋವುಗಳನ್ನು, ಎಲ್ಲ ದುಃಖಗಳನ್ನು, ಎಲ್ಲ ಭಾರಗಳನ್ನು, ಎಲ್ಲ ಚಿಂತೆಗಳನ್ನು ಅವರಿಗೆ ಸಮರ್ಪಿಸಿ. ಮಕ್ಕಳಿಲ್ಲದ ಅವಸ್ಥೆಯನ್ನು ಸಮರ್ಪಿಸಿ. ದೇವರು ವಾಕ್ಯ ಹೇಳುತ್ತೆ 127ನೇ ಕೀರ್ತನೆ 3ನೇ ವಾಕ್ಯದಲ್ಲಿ, ಗರ್ಭಫಲ ದೇವರ ದಾನ. ದೇವರ ದಾನ ಯೇಸುವೆ, ನನಗೆ ಆ ದಾನವನ್ನು ಕೊಡಿರಿ ಸ್ವಾಮಿ ಅಂತ ಕೇಳಿ. ಅಬ್ರಹಾಮನ ಸಂತತಿ, ಇಸಾಕನ ಸಂತತಿ, ಯಾಕೋಬನ ಸಂತತಿಗೆ ಬಂಜೆತನ ಇರೋದಿಲ್ಲ ಅಂತ ಯೇಸು ಹೇಳಿದ್ದಾರೆ. ದೇವರು ಹೇಳಿದ್ದಾರೆ, ಯೇಸುವೆ ನಾನು ನಿನ್ನ ಸಂತತಿ ಸ್ವಾಮಿ. ನಿನ್ನ ಗಂಡ ಕುಡಿತಾ ಇದ್ದಾರೆ, ನಿನ್ನ ಮಕ್ಕಳು ಕುಡಿತಾ ಇದ್ದಾರೆ, ನಿನ್ನ ಬಾಳ ಸಂಗಾತಿ ದಾರಿ ತಪ್ಪಿ ಅಲಿತಾ ಇದ್ದಾರೆ ಅಂದರೆ ಯೇಸು ಹತ್ರ ಹೇಳಿ. ಯೇಸು ಹೇಳಿದ್ರು, ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ನಿನಗೆ ದಾಹವಾಗುವುದಿಲ್ಲ. ಯೇಸುವೆ, ನಿಮ್ಮ ದಾಹ ತೀರುವ ಜೀವಜಲ ನನ್ನ ಹೃದಯದಲ್ಲಿ, ನನ್ನ ಪತಿಯ ಹೃದಯದಲ್ಲಿ, ನನ್ನ ಮಕ್ಕಳ ಹೃದಯದಲ್ಲಿ, ನನ್ನ ಕುಟುಂಬದ ಹೃದಯದಲ್ಲಿ ಹೊನಲಾಗಿ ಹರಿಯಲಿ ಸ್ವಾಮಿ. ಎಲ್ಲ ದಾಹಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಎಲ್ಲ ದುಶ್ಚಟ ದುರ್ಗುಣಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಪ್ರಾರ್ಥಿಸಿ. ಪ್ರಾರ್ಥನೆಗೆ ಶಕ್ತಿ ಇದೆ. ಪ್ರಾರ್ಥನೆಗೆ ಮಿಗಿಲಾದ ಆಯುಧ ಈ ಪ್ರಪಂಚದಲ್ಲಿ ಯಾವ ಆಯುಧನೂ ಇಲ್ಲ. ನೀವು ಇಡೀ ಪ್ರಪಂಚ ಕೊಂಡುಕೊಳ್ಳಬಹುದು. ದೇವರು ವಾಕ್ಯ ಹೇಳುತ್ತೆ, ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿದರೂ ನಿನ್ನ ಪ್ರಾಣ ನಷ್ಟಪಟ್ಟು ಹೋದರೆ ಏನು ಪ್ರಯೋಜನ ಇಲ್ಲ. ನೀನು ಇಡೀ ಲೋಕ ಕೊಂಡುಕೊಳ್ಬೋದು, ಆದರೆ ಯೇಸುವನ್ನು ಕೊಂಡುಕೊಳ್ಳೋಕ್ಕೆ ಏನು ಬೇಡ. ಅವರ ಮುಂದೆ ಬಂದು ಮೊಣಕಾಲು ಊರಿ, ಅಥವಾ ನಿನಗೆ ಮೊಣಕಾಲು ಊರಕ್ಕಾಗದಿದ್ದರೆ ಕೈ ಜೋಡಿಸಿ, ಅಪ್ಪ ನಾನು ನಿನ್ನ ಮಗಳು ಸ್ವಾಮಿ, ನಾನು ನಿನ್ನ ಮಗ ಯೇಸುವೆ, ಬಂದಿದ್ದೀನಿ ಸ್ವಾಮಿ ನಿನ್ನ ಸನ್ನಿಧಿಗೆ, ಒಪ್ಪಿಸ್ಕೊ, ನನ್ನನ್ನು ತೆಕ್ಕೋ ಯೇಸುವೆ, ನಿನ್ನ ಅಂಗೈಯಲ್ಲಿ ನನ್ನನ್ನು ಅಪ್ಪಿಕೊಂಡು ಮುದ್ದಾಡು ಸ್ವಾಮಿ, ಸಾಕಾಗಿದೆ ಯೇಸುವೆ ಅಂತ ಒಂದು ಮಾತು ಹೇಳಿ ಬನ್ನಿ. ಅದಕ್ಕೆ ಹಣ ಕೊಡೋದು ಬೇಡ, ಅದಕ್ಕೆ ಕಾಸು ಕೊಡೋದು ಬೇಡ. ನಿಮ್ಮ ಸ್ವಲ್ಪ ಟೈಮ್, ನಿಮ್ಮ ಸ್ವಲ್ಪ ಸಮಯ ಯೇಸುವಿಗೆ ನೀನು ಕೊಟ್ಟು ನೋಡು. ನಿನ್ನ ನಗುವಿನ ತುಟಿಯಿಂದ ಜಯ ಹೊಂದಿದ ಜೀವನವನ್ನು ನೀನು ಸಾಧಿಸ್ತೀಯಾ ಇಲ್ವಾ ಅಂತ ನೋಡು. ನೀನು ನೋಡು. ನನ್ನ ಎಕ್ಸಾಂಪಲ್ ನಾನು ಹೇಳೋದು ಪ್ರಿಯರೇ, ನನ್ನ ಎಕ್ಸಾಂಪಲ್ ಹೇಳೋದು. 11 ವರ್ಷದ ಹಿಂದೆ ನಾವು ಮಡಿಕೇರಿಯಿಂದ ಬ್ಯಾಂಗ್ಳೂರು ಬರುವಾಗ ಒಂದೊತ್ತು ಊಟಕ್ಕೆ ಸಹ ಕಷ್ಟಪಡ್ತಾ ನಾವು ಬಂದ್ವಿ. ಅಷ್ಟು ಕಷ್ಟ, ರೋಗ, ಸಾಲ, ದುಃಖ, ನೋವು, ನಿರಾಶೆ, ಸೋಲು, ಜೀವನನೇ ಬೇಡ ಅಂತ ಹೇಳುವ ಒಂದು ಅವಸ್ಥೆ. ಆದರೆ ನಾವು ಯೇಸುವನ್ನು ಬಿಟ್ಟಿಲ್ಲ. ನಾನು ನನ್ನ ಕುಟುಂಬ ಯೇಸುವನ್ನು ಬಿಟ್ಟಿಲ್ಲ. ಗಟ್ಟಿಯಾಗಿ ಯೇಸುವನ್ನು ಇಟ್ಕೊಂಡ್ಬಿಟ್ಟಿದ್ವಿ. ಅವರ ಪಾದನ ಗಟ್ಟಿ ಇಟ್ಕೊಂಡ್ಬಿಟ್ವಿ. ಅಪ್ಪ, ನಿನ್ನ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಸ್ವಾಮಿ, ನೀನೊಬ್ಬನೇ ನಮಗೆ ದಾರಿ, ನೀನೊಬ್ಬನೇ ನಮಗೆ ಎಲ್ಲವೂ ಸ್ವಾಮಿ, ನಮ್ಮ ಬಂಧು ಬಳಗ ಎಲ್ಲವೂ ನೀನಪ್ಪ ಯೇಸುವೆ ಅಂತ ಹೇಳಿ ಗಟ್ಟಿ ಹಿಡ್ಕೊಂಡ್ಬಿಟ್ವಿ. ದೇವರು ವಾಕ್ಯ ಹೇಳುತ್ತೆ, 34ನೇ ಕೀರ್ತನೆ 10ನೇ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡುವವನಿಗೆ ಯಾವ ಮೇಲಿನ ಕೊರತೆ ಆಗೋದು. ಯೇಸುವಿನ ಸನ್ನಿಧಿಗೆ ಬಂದವರು
ಯಾವ ಕೊರತೆ ಇರೋದು ಪ್ರಿಯರೇ. ಬೇಕಾದರೆ ನಮಗೆ ಜನರಿಗೆ ಲೋಕಕ್ಕೆ ಕಾಣಲಿಕ್ಕೆ ಬಂಗ್ಲೋ ಇಲ್ಲದೆ ಇರ್ಬೋದು, ಸ್ವಂತ ಮನೆ ಇಲ್ಲದೆ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇರ್ಬೋದು, ಆದರೆ ಯೇಸುವಿನಲ್ಲಿ ನಾವು ಆನಂದಿಸ್ತೀವಿ. ನಮ್ಮ ಅಪ್ಪ ಈ ಲೋಕದ ಒಡೆಯ, ಅವರು ಈ ಲೋಕವನ್ನು ಸೃಷ್ಟಿ ಮಾಡಿದ ನನ್ನ ತಂದೆ, ಅವರ ಎಲ್ಲವೂ ನನ್ನದೇ. ತಕ್ಕ ಸಮಯದಲ್ಲಿ ನನಗೆ ಏನು ಬೇಕು, ನನ್ನ ಕುಟುಂಬಕ್ಕೆ ಏನು ಬೇಕು, ಅವರು ಒದಗಿಸುವ ದೇವರು, ಅವರು ಪೂರೈಸುವ ದೇವರು, ಅವರು ಕೊಡುವ ದೇವರು. ನಾನು ಅವ್ರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ, ಅವರು ನನ್ನನ್ನು ಅಪ್ಪಿ ಮುದ್ದಾಡ್ತಾ ಇದ್ದಾರೆ. ಬನ್ನಿ ಯೇಸು ಹತ್ರ. ಒಂದೊಂದು ನಿಮಿಷವೂ ಒಂದು ಹುಲ್ಲು ಕಡ್ಡಿ ಕೂಡ ನಮ್ಮ ಜೀವನದಲ್ಲಿ ಯೇಸುವಿಗೆ ಗೊತ್ತಿಲ್ಲದೆ ಅಲ್ಲಾಡೋದಿಲ್ಲ ಪ್ರಿಯರೇ. ಹಾಗಿರುವಾಗ ನಮ್ಮ ಜೀವನದಲ್ಲಿ ಏನು ಸಂಭವಿಸಿದ್ರು ಅದು ಯೇಸುವಿಗೆ ಗೊತ್ತು. ಅದು ನಿರಾಶೆ ಇರ್ಬೋದು, ಅದು ಸೋಲು ಇರ್ಬೋದು, ಅದು ರೋಗ ಇರ್ಬೋದು, ಏನು ಬೇಕಾದರೆ ಇರ್ಬೋದು, ಅದು ಯೇಸುವಿಗೆ ಗೊತ್ತುಂಟು. ಯೇಸು ಹತ್ರ ಬನ್ನಿ. ಈ ನಿಮಿಷ ಮನಸ್ಸು ಮಾಡಿ, ಈ ನಿಮಿಷ ಮನಸ್ಸು ಬೇಡಿ, ಗೊಣಗುಟ್ಟಬೇಡಿ. ನಾನು ಇಸ್ರಾಯೇಲಿಗೆ ಹೋದಾಗ ಇಸ್ರಾಯೇಲಿಂದ ಈಜಿಪ್ಟಿಗೆ ಒಂದು ನೈಟ್ ಅಷ್ಟೇ ಟ್ರಾವೆಲಿಂಗ್. ಆದರೆ ಇಸ್ರಾಯೇಲರು ಈಜಿಪ್ಟಿನಿಂದ ಕಾನಾನ್ ದೇಶಕ್ಕೆ ಬರಲಿಕ್ಕೆ 40 ವರ್ಷ ತಗೊಂಡ್ರು. ಯಾಕೆ ಹೇಳಿ? ದಾರಿ ಉದ್ದಕ್ಕೂ ಗೊಣಗುಡ್ತಾ ಇದ್ರು. ಸ್ವಲ್ಪ ಹಸಿವಾದರೆ ಸಾಕು, ಏನೋ ಮನ್ನಾ ಕೊಟ್ಟರು, ಅದು ಮುಗಿದೋಯ್ತು, ನಾವು ಈಜಿಪ್ಟಲ್ಲಿ ಮಾಂಸ ತಿಂತಾ ಇದ್ವಿ, ಕಷ್ಟಪಡ್ತಾ ಇದ್ರು, ನಾವು ಅದು ತಿಂತಾ ಇದ್ವಿ, ಇದು ತಿಂತಾ ಇದ್ವಿ, ಎಲೆ ಮೋಶೆ ನೀನು ನಮ್ಮನ್ನು ಕೊಲ್ಲಕ್ಕೆ ಕರ್ಕೊಂಬಂದಿದ್ಯಾ, ನೀನು ಹಂಗೆ ಮಾಡಕ್ಕೆ ಕರ್ಕೊಂಬಂದಿದ್ಯಾ, ನೀನು ಹಿಂಗೆ ಮಾಡಕ್ಕೆ ಕರ್ಕೊಂಬಂದಿದ್ಯಾ. ಇದೇ ದಾರಿ ಉದ್ದಕ್ಕೂ ಗೊಣಗ್ತಾನೇ ಬಂದರು. ಕೆಲವರು ಹಂಗೆ ಏನಿದ್ರು, ಅಯ್ಯೋ ಬಿಡಿ ಸಿಸ್ಟರ್, ಏನು ಒಳ್ಳೇದಾಗೋದಿಲ್ಲ, ಪ್ರೇಯರ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಅಯ್ಯೋ ಬಿಡಿ ಸಿಸ್ಟರ್, ಚರ್ಚಿಗೆ ಹೋಗಿ ಸಾಕಾಗಿ ಹೋಗ್ಬಿಟ್ಟಿದೆ. ಅಯ್ಯೋ ಬಿಡಿ ಸಿಸ್ಟರ್, ಟ್ಯಾಬ್ಲೆಟ್ ನುಂಗಿ ಸಾಕಾಗ್ಬಿಟ್ಟಿದೆ. ಅಯ್ಯೋ ಬಿಡಿ ಸಿಸ್ಟರ್, ಸ್ತುತಿ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಗೊಣಗುಕೊಂಡೆ ಅವರಿಗೆ ಅವರ ಜೀವನದಲ್ಲಿ ಪಾಸಿಟಿವ್ ತೇಳದೇ ಇಲ್ಲ. ನಿನ್ನ ನಾಲಿಗೆಯಲ್ಲಿ ಜೀವವನ್ನು ಮರಣವನ್ನು ದೇವರು ಇಟ್ಟಿದ್ದಾರೆ. ಮರಣ ಮತ್ತು ಜೀವ ನಿನ್ನ ನಾಲಿಗೆಯಲ್ಲಿದೆ. ನಾನು ಯಾವಾಗಲೂ ಹೇಳ್ತೀನಿ, ಅವರು ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ, ನನ್ನ ಹತ್ರ ಯಾರಾದರೂ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ನಾನು ಒಂದೇ ಮಾತು ಹೇಳೋದು, ಪಾಸಿಟಿವ್ ಆಗಿ ಮಾತಾಡಿ. ಪಾಸಿಟಿವ್ ಮಾತ್ರ ನಿಮ್ಮ ನಾಲಿಗೆಯಿಂದ ಬರಬೇಕು. ನಿನಗೆ ಸೌಖ್ಯ ಸಿಗುತ್ತೆ, ನಿನಗೆ ಯೇಸುನಾಮದಲ್ಲಿ ಬಿಡುಗಡೆ ಆಗುತ್ತೆ. ನೀನು ಸಂತೋಷದ ಮಗನಾಗಿ ಉಲ್ಲಾಸದ ಮಗಳಾಗಿ ಯೇಸು ನಿನ್ನನ್ನು ಮಾರ್ಪಡಿಸ್ತಾರೆ. ನಿನ್ನ ನಾಲಿಗೆಯಿಂದ ಅದು ಬಂದರೆ ಅದು ನಡೆಯುತ್ತೆ. ಯೇಸು ನಾಮದಲ್ಲಿ ನೀನು ಹೇಳಿದಾಗ ಅದು ನಡೆಯುತ್ತೆ. ಅದು 100% ನಡೆಯುತ್ತೆ ಪ್ರಿಯರೇ. ನೀನು ಪರೀಕ್ಷಿಸಿ ನೋಡು. ಬೇಕಾದರೆ ಇವತ್ತಿನಿಂದ ನೀನು ಬರೀ ಪಾಸಿಟಿವ್ ಮಾತಾಡಲಿಕ್ಕೆ ಶುರು ಮಾಡು. ನನ್ನ ರೋಗವನ್ನು ನನ್ನ ಯೇಸು ಹೊತ್ತುಕೊಂಡಿದ್ದಾರೆ, ನನ್ನ ಸಾಲವನ್ನು ನನ್ನ ಯೇಸು ತೀರಿಸಿದ್ದಾರೆ. ಏಕೆಂದರೆ ಅವರು ಹೇಳಿದ್ದಾರೆ, ನಿನಗೆ ಗುಪ್ತ ಸ್ಥಳದಲ್ಲಿ ಒದಗಿಸಿಟ್ಟ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನು ಅನೇಕರಿಗೆ ಸಾಲ ಕೊಡುವೆ ಹೊರತು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಫಿಲಿಪ್ಪಿ 4:19 ದೇವರ ವಾಕ್ಯ ಹೇಳುತ್ತೆ, ದೇವರ ಮಹದೈಶ್ವರ್ಯದಿಂದ ಕ್ರಿಸ್ತೇಸುವಿನ ಮೂಲಕ ನಮ್ಮ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಡ್ತದೆ, ಸಂಧಿಸಲ್ಪಡ್ತದೆ. ದೇವರ ವಾಕ್ಯ, ದೇವರ ವಾಗ್ದಾನ, 8,000 ವಾಗ್ದಾನ ನನಗಾಗಿ ನಿಮಗಾಗಿ ಬರೆದಿಟ್ಟಿದ್ದು. ಅದು ಸುಳ್ಳಲ್ಲ. ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥಿಸಿ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳಿದ್ರೆ ಬನ್ನಿ. ಯೇಸು ಹತ್ರ ಬನ್ನಿ. ಈ ನಿಮಿಷ ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ, ನಾನು ನಿನಗೆ ಬಿಡುಗಡೆ ಕೊಡ್ತೀನಿ, ನಾನು ನಿನ್ನ ಸಾಲ ತೀರಿಸ್ತೀನಿ, ನಾನು ನಿನಗೆ ಮಕ್ಕಳ ಸೌಭಾಗ್ಯ ಕೊಡ್ತೀನಿ, ನಾನು ನಿನಗೆ ನಿನ್ನ ಮಕ್ಕಳ ವಿವಾಹವನ್ನು ನಡೆಸಿಕೊಡ್ತೇನೆ, ನಿನ್ನ ಮಕ್ಕಳಿಗೆ ಬೇಕಾದ ಬಾಳ ಸಂಗಾತಿಯನ್ನು ನಾನು ಕೊಡ್ತೇನೆ. ನಿನ್ನ ಗಂಡ ಕುಡಿತಾ ಇದ್ರೆ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲದಿದ್ದರೆ, ನಿನ್ನ ಬಾಳ ಸಂಗಾತಿ ದಾರಿ ತಪ್ಪಿ ಅಲಿತಾ ಇದ್ರೆ ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಯೇಸು ಹೇಳಿದರೆ ಬನ್ನಿ. ಅದನ್ನು ಯಾಕೆ ಒತ್ಕೊಂಡಿದ್ದೀರಾ? ಪುನಃ ಯಾಕೆ ನೀವೇ ಒತ್ಕೊಂಡು ಕಣ್ಣೀರಾಗ್ತಾ ಇದ್ದೀರಾ? ನಿಮ್ಮ ಕಣ್ಣೀರು ಅಂತ್ಯಗೊಳ್ಳುವ ಸಮಯ ಇದು. ನಿಮ್ಮ ನೋವು, ನಿರಾಶೆ, ಸೋಲುಗಳು ಬಿಟ್ಟು ಹೋಗುವ ಸಮಯ ಇದು. ಬನ್ನಿ ಯೇಸು ಹತ್ರ, ಬನ್ನಿ. ಈ ನಿಮಿಷ ಬನ್ನಿ. ಯೇಸು ನಿನಗಾಗಿ ಕಾಯ್ತಾ ಇದ್ದಾರೆ ಮಗನೇ. ಬನ್ನಿ ಯೇಸು ಹತ್ರ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ಈಗೋ ಸ್ವಾಮಿ ಯೇಸುವೆ, ನಿನ್ನ ಸನ್ನಿಧಿಗೆ ಬಂದಿದ್ದೇನೆ ಸ್ವಾಮಿ. ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಮುಖದ ತುಂಬ ನಗುವನ್ನು ನೀಡಿ ಜಯದ ಆತ್ಮರಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಹದರ ಹೃದಯ ಸದಾ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಕೆಟ್ಟದುಗಳು ಬಿಟ್ಟು ಹೋಗುವುದಕ್ಕಾಗಿ ಸ್ತೋತ್ರ ಯೇಸುವೆ. ಈ ವಿಡಿಯೋ ವೀಕ್ಷಿಸುತ್ತಿರುವ ಪ್ರತಿಯೊಂದು ಮಗಳು ಯೇಸು ನಾಮದಲ್ಲಿ ಸೌಖ್ಯ ಹೊಂದುವುದಕ್ಕಾಗಿ ಸ್ತೋತ್ರ. ಮಗನೇ, ನೀನು ಈ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಈ ನಿಮಿಷದಲ್ಲಿ ನಿನಗೆ ಬಿಡುಗಡೆಯ ಸಮಯ ಇದು. ದೇವರು
ದೇವರು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ದೇವರು ನಿನಗೆ ಬಿಡುಗಡೆ ನೀಡ್ತಾ ಇದ್ದಾರೆ. ನಿನ್ನ ರೋಗಕ್ಕೆ ನಿನಗೆ ಸೌಖ್ಯ, ನಿನ್ನ ಆರೋಗ್ಯಕ್ಕೆ ನಿನಗೆ ಔಷಧಿಯಾಗಿ ಯೇಸು ತನ್ನ ರಕ್ತವನ್ನು ಚೆಲ್ಲಿ ನಿನ್ನನ್ನು ಆತ್ಮ ಮನಸ್ಸು ಶರೀರವನ್ನು ತೊಳೆದು ಶುದ್ಧ ಮಾಡಿ ನಿನ್ನನ್ನು ಪೂರ್ಣ ಆರೋಗ್ಯದಲ್ಲಿ ತುಂಬಿಸ್ತಾ ಇದ್ದಾರೆ. ಅವರ ವಾಕ್ಯವನ್ನು ಕಳುಹಿಸಿ ನಿನ್ನನ್ನು ಅಭಿಷೇಕಿಸ್ತಾ ಇದ್ದಾರೆ. ಮಗನೇ ಮಗಳೇ, ಯೇಸುವಿಗೆ ನಿನ್ನನ್ನು ಕಂಪ್ಲೀಟ್ ಆಗಿ ಸರೆಂಡರ್ ಮಾಡು, ಕಂಪ್ಲೀಟ್ ಆಗಿ ಸರೆಂಡರ್ ಮಾಡು. ಯೇಸು ಇದ್ದಾರೆ ನಿನ್ನ ಪಕ್ಕದಲ್ಲಿ. ಅವ್ರು ನಿನ್ನ ತಲೆ ಸವರ್ತಾ ಇದ್ದಾರೆ, ಅವ್ರು ನಿನ್ನನ್ನು ಅಪ್ಪಿ ಮುದ್ದಾಡ್ತಾ ಇದ್ದಾರೆ, ಅವ್ರು ನಿನ್ನನ್ನು ನಿನ್ನ ಎದೆಗೆ ಅಪ್ಪುತ್ತಾ ಇದ್ದಾರೆ. ಮಗನೇ ಮಗಳೇ, ಯೇಸು ಹತ್ರ ಮಾತಾಡು. ನೀನು ಯೇಸು ಹತ್ರ ಮಾತಾಡು. ಯೇಸು ನಾಮವನ್ನು ಕೂಗಿ ಕರೆ. ಅಪ್ಪ ಯೇಸುವೆ, ಅಪ್ಪ ಯೇಸುವೆ, ನನಗೆ ಸೌಖ್ಯ ನೀಡಿರಿ ಸ್ವಾಮಿ, ನನಗೆ ಬಿಡುಗಡೆ ಕೊಡಿರಿ ಯೇಸುವೆ. ಈ ಸಾಲದ ಅವಸ್ಥೆಯಿಂದ, ಈ ನೋವಿನ ಅವಸ್ಥೆಯಿಂದ, ಸಮಾಧಾನದ ಇಲ್ಲದ ಅವಸ್ಥೆಯಿಂದ ನನಗೆ ಬಿಡುಗಡೆ ನೀಡಿರಿ ಯೇಸುವೆ. ನಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ದೊರಕುವುದಕ್ಕಾಗಿ ಸ್ತೋತ್ರ. ಆನಂದ, ಆರೋಗ್ಯ, ಅಭಿಷೇಕ, ಆದಾಯ, ಐಶ್ವರ್ಯ, ಆಯುಷ್ಯದಿಂದ, ಜಯದ ಆತ್ಮರಿಂದ ನಾವು ತುಂಬುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಕರುಣೆ ನಮ್ಮ ಮೇಲೆ ಸದಾ ಸುರಿಯಲ್ಪಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಶೀರ್ವದಿಸಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೆಲಸ ಇಲ್ಲದ ಅವಸ್ಥೆ, ಕೆಲಸ ಸಿಗುವುದಕ್ಕಾಗಿ ಸ್ತೋತ್ರ. ಕುಟುಂಬಕ್ಕೆ ಆದಾಯ ನೀಡುವುದಕ್ಕಾಗಿ ಸ್ತೋತ್ರ. ಅಭಿಷೇಕಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯ ಒಂದೊಂದು ನಿಮಿಷವು ನಮ್ಮೆಲ್ಲರನ್ನು ಸಮರ್ಪಿಸಿದೆ. ವಿಶೇಷವಾಗಿ ಕೊರೋನಾ ವೈರಸ್ ಲೋಕವನ್ನು ಬಿಟ್ಟು ಹೋಗುವಂತೆ, ಎಲ್ಲರ ಕಷ್ಟ, ದುಃಖ, ದಾರಿದ್ರ್ಯ, ನಿಂದೆ, ಅಪಮಾನಗಳು ಬಿಡುಗಡೆಯಾಗಿ ಮುಖ ತುಂಬ ನಗು, ಹೃದಯ ತುಂಬ ಆನಂದದಿಂದ ತುಂಬಿಕೊಳ್ಳುವಂತೆ ಪ್ರಾರ್ಥಿಸಿರಿ ತಾಯಿ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.